ಸುರಿಯುತ್ತಿರುವ ಜಡಿಮಳೆ ಒಂದು ಕಡೆಯಾದರೆ ಬೀಸುತ್ತಿರುವ ಬಿರುಸಾದ ಗಾಳಿ ಮತ್ತೊಂದು ಕಡೆ. ಈ ಕಠಿಣ ಪರಿಸ್ಥಿತಿಯಲ್ಲೂ ಉಡುಪಿ ಗಡಿ ಕಾಯುವ ಪೊಲೀಸರು ಜಿಲ್ಲಾಡಳಿತದ ಆದೇಶ ಪಾಲಿಸಲು ಶ್ರಮಿಸ್ತಾ ಇದ್ದಾರೆ. ಇಷ್ಟಾದರೂ ಅರ್ಥ ಮಾಡಿಕೊಳ್ಳದ ಜನ ಜಿಲ್ಲಾಡಳಿತದ ಆದೇಶವನ್ನು ಬ್ರೇಕ್ ಮಾಡಿ ತಮಗೆ ಗಡಿ ದಾಟಲು ಅವಕಾಶ ನೀಡಿ ಎಂಬುದಾಗಿ ಪೊಲೀಸರೊಂದಿಗೆ ಮಾತಿನ ಚಕಮಕಿಗಿಳಿದಿರುವುದು ಗಡಿಯಲ್ಲಿ ಕಂಡು ಬರ್ತಾ ಇದೆ. ಯಾವುದೇ ಖಾಸಗಿ ಕಂಪನಿಗಳಿಗೆ, ವ್ಯಾಪಾರಿಗಳಿಗೆ ತುರ್ತು ಪರಿಸ್ಥಿತಿಯ ಹೊರತಾಗಿ ಗಡಿ ದಾಟಲು ಅವಕಾಶ ಇಲ್ಲದಿದ್ದರೂ ಕ್ಷುಲ್ಲಕ ಕಾರಣವನ್ನ ಮುಂದಿಟ್ಟುಕೊಂಡು ಪೊಲೀಸರೊಂದಿಗೆ ಮಾತಿಗಿಳಿದು ಪೊಲೀಸರ ಸಹನೆ ಪರೀಕ್ಷಿಸ್ತಾ ಇರೋದು ಜನರ ಮನಸ್ಥಿತಿಯನ್ನ ಎತ್ತಿ ತೋರಿಸ್ತಾ ಇದೆ.